ಎಚ್ಡಿ ಕೋಟೆ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಮಹದೇಶ್ವರ ಕಲಾ ಬಳಗ ಮಲಾರ ಮಹಾದೇವ ಸ್ವಾಮಿ ತಂಡದ ವತಿಯಿಂದ ಯುವ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಹಿರಿಯ ಪತ್ರಕರ್ತ ಬಸವರಾಜು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ವಿಶೇಷ ಉಪನ್ಯಾಸ ನೀಡಿದ ಪ್ರೌಢಶಾಲಾ ಶಿಕ್ಷಕ ರಂಗರಾಜೇಗೌಡ ವಿದ್ಯಾರ್ಥಿಗಳು ವಿವೇಕಾನಂದರ ಜೀವನವನ್ನು ಹೆಚ್ಚು ಅಧ್ಯಯನವನ್ನು ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಮೊತ್ತ ಸೋಮಣ್ಣ ಇವರನ್ನ ವಿಶೇಷವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬೈರೇಗೌಡ ಮಾತನಾಡಿದರು. ಕಾರ್ಯಕ್ರಮದ ಸಂಘಟಕ ಮಲಾರ ಮಹಾದೇವ ಸ್ವಾಮಿ ಕಾರ್ಯಕ್ರಮದ ಎಲ್ಲ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೀತ ಗಾಯನ ಕಾರ್ಯಕ್ರಮದಲ್ಲಿ ಮೆರುಗು ನೀಡಿ ಯುವಕರ ಉತ್ಸಾಹ ಹೆಚ್ಚಿಸಿತು. ಕಾರ್ಯಕ್ರಮದಲ್ಲಿ ಮೊತ್ತ ಸೋಮಣ್ಣ, ಬಸವರಾಜು, ಮಹಿಳಾ ಹೋರಾಟಗಾರರಾದ ಜಜೀಲಾ, ಪೊಲೀಸ್ ಇಲಾಖೆ ಸುರೇಶ ನಾಯ್ಕ್, ಪುರುಷೋತ್ತಮ್, ರಂಗರಾಜೇಗೌಡ, ಬೈರೇಗೌಡ, ಗಣೇಶ್, ಮಲಾರ ಮಹಾದೇವ ಸ್ವಾಮಿ ಹಾಗೂ ನೂರಾರು ಮಂದಿ ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಲಾರ ಮಹಾದೇವ ಸ್ವಾಮಿ. ಒಂದೊಂದಿನ ಊಟ ಓದಿಸ್ಬೇಕು ಅಂತ ಅವರು ಭಾಳ ಇಸ್ಕೊಂಡು ಜಮೀನ್ದಾರರ ಹೋಗಿ ಹಳ ಕೆಳದು ಕುಡಿ ಮಾಡೋದು. ಆ ದಿನದಲ್ಲಿ ನಮ್ಮನ್ನು ಸಾಕಬೇಕು, ನಮಗೆ ಬೆಟ್ಟ ಮಾಡಬೇಕು. ಇದೆಲ್ಲ ಸಾಲಲ್ಲ. ಕೆಲಸ ಸಿಕ್ಕಿದ್ರಿಂದ ಜಮೀನ್ದಾರ ಬಂದು ಕೆಲಸ ಮಾಡ್ತೀವಿ. ಕೆಲಸ ಇದ್ದದ್ರಿಂದ ಜಮೀನ್ದಾರರ ಹೊಲದಲ್ಲಿ ಹುಲ್ಲ ಕಿತ್ತು ಹೊರ ಕಟ್ಕೊಂಡು ಕೋಟೆ ಕಡಿಮೆ ಮಾಡಿ ಗಂಡು ಕಾಸಿನಲ್ಲಿ ನಮ್ಗೆ ಸಾಕ್ತಿದ್ದಾರೆ. ಒಂದಿನ ನಾನು ಈ ಸ್ಕೂಲಿಂದ ಬರ್ತಾ ಇದ್ದೀನಿ. Religion.